حمدا كثيرا جزيلا طيبا مباركا فيه على كل حال. اللهم صل على سيدنا محمد طب القلوب ودوائها وعافية الأبدان وشفائها ونور الأبصار وضيائها وقوت الأرواح وغذائها وعلى آله وصحبه وسلم. اللهم أوصل وبلغ هذه هدية مقبولة منا أولا إلى حضرة النبي مصطفى محمد صلى الله عليه وسلم، ثم إلى حضرات أرواح آبائه وإخوانه من الأنبياء والمرسلين. اللهم إلى حضرات أزواجه الطاهرات أمهاته المؤمنين. اللهم إلى حضرات أصحابه البدريين والأهديين والهنينيين والخندقين والخيبرين والتبوقيين وسائر الصحابة والقرابة كلهم أجمعين، خصوصا إلى حضرات أقطاب الأربعة وأئمة الأربعة المجتهدين والمفسرين والمحدثين والمصنفين والشارحين من أهل السنة والجماعة. اللهم إلى حضرات سائر أهل الخير والصلاح وأهل العلم كلهم أجمعين. اللهم زد لهم تشريفا وتكريما وتعظيما لديك يا رب العالمين. اللهم أمدنا بمددهم واحمنا بحمايتهم وانصرنا وانصر أهلنا وانصر المسلمين بنصرتهم يا خير الناصرين. اللهم أوصل وبلغ هذه هدية مقبولة مونسة منا إلى حضرات من ماتوا منا من جهة آبائنا وأمهاتنا ومشائخنا وأساتذتنا ومن دفنوا حول هذه المسجد والمدرسة من المؤمنين والمؤمنات والمسلمين والمسلمات. اللهم اغفر لنا واغفر لهم اجمع بيننا وبينهم في دار جناتك جنات النعيم مع الذين أنعمت عليهم من النبيين والصديقين والشهداء والصالحين. اللهم بارك لنا فينا وفيما نحن نتوجه إليه بركة تامة كما باركت على عبادك الصالحين. اللهم ادفع عنا وعن أهالينا البلاء والوباء والقحط والمحن والفتن ما ظهر منها وما بطن. اللهم اجعل جمعنا هذا جمعا مرحوما وتفرقنا من بعده تفرقا معصوما. اللهم لا تجعل فينا ولا منا ولا معنا شقيا ولا مطرودا ولا محروما يا رب العالمين. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. صلى الله عليه وسلم على خير خلقه سيدنا محمد وآله وصحبه أجمعين. سبحان ربك رب العزة عما يصفون وسلام على المرسلين. ಅಭಿವೃದ್ಧಿಗಾಗಿ ರಾತ್ರಿ ಹಗಲೆನ್ನದೆ ಸರ್ವ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಬಿಜೆಎಂ ಗಲ್ಫ್ ಸಮಿತಿ ಇದರ ಕೋಶಾಧಿಕಾರಿ ಹಾಗೂ ಬದ್ರಿಯಾ ಜುಮಾ ಮಸೀದ್ ಇದರ ಕಾರ್ಯದರ್ಶಿಯೂ ಆದ ಮೊಹಮ್ಮದ್ ಅಶ್ರಫ್ ಉಸ್ತಾದ್ ಪಾವರು ಇದೀಗ ನಮ್ಮೆಲ್ಲರನ್ನ ಸ್ವಾಗತಿಸಲಿದ್ದಾರೆ. ಅೌದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್. ಅಮ್ಮಾ ಬಅದ್. ಬಹುಮಾನ್ಯರಾದ ನಮ್ಮ ಬಿಜೆಎಂ ಗಲ್ಫ್ ಸಮಿತಿ ಹಾಗೂ ಬದ್ರಿಯಾ ಜುಮಾ ಮಸ್ಜಿದ್ ಆಲಡ್ಕ ಹರೇಕಲ ಇದರ ಜಂಟಿ ಆಶ್ರಯದಲ್ಲಿ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಸಂಯುಕ್ತ ಆಶ್ರಯದಲ್ಲಿ ಯಾನಪ್ಪ ಆಸ್ಪತ್ರೆ ದೇರ್ಲಕಟ್ಟೆ ಸಹಯೋಗದಿಂದ ಸಾರ್ವಜನಿಕ ರಕ್ತದಾನ ಶಿಬಿರವು ಇವತ್ತು ನಮ್ಮ ಈ ಊರಿನ ಪುಣ್ಯವೇರಿದ ಕರಾಮತು ಉಳ್ಳ ಬದ್ರಿಯಾ ಜುಮಾ ಮಸ್ಜಿದ್ ಇದರ ಅಧೀನದ ಹಿದಾಯತುಲ್ ಇಸ್ಲಾಂ ಮದ್ರಸಾದಲ್ಲಿ ಈಗ ದುಆದೊಂದಿಗೆ ಚಾಲನೆಗೊಂಡಿದೆ. ಅಲ್ಹಮ್ದುಲಿಲ್ಲಾ. ಅಲ್ಲಾಹು ಸುಬ್ಹಾನಹು ವ ತಆಲ ಈ ಕಾರ್ಯಕ್ರಮವನ್ನು ಬದ್ರೀಗಳ ಬರಕದಿಂದ ಯಶಸ್ವಿಗೊಳಿಸಲಿ ಎಂದು ನಾನು ಹಾರೈಸುತ್ತೇನೆ. ಈ ಸಾರ್ವಜನಿಕ ರಕ್ತದಾನ ಶಿಬಿರವನ್ನು ನಮ್ಮ ಈ ಜಮಾತಿಗೆ ಒಳಪಟ್ಟ
ಸರಿಸುಮಾರು 263 ಜಮಾತುಗಳಿರುವ ಮನೆಗಳಾಗಿರುತ್ತವೆ. ಅದರಲ್ಲಿರುವ ಸರಿಸುಮಾರು 63 ಮಂದಿ ತಮ್ಮ ದುಡಿಮೆಗಾಗಿ ತಾಯಿ, ತಂದೆ, ಮಡದಿ ಮಕ್ಕಳು, ಸಹೋದರ ಸಹೋದರಿಯರನ್ನು ಬಿಟ್ಟು, ಎಲ್ಲರನ್ನೂ ಬಿಟ್ಟು ಎಷ್ಟೋ ಕಿಲೋಮೀಟರ್ ದೂರ ಹೋಗಿ ದುಡಿಯುತ್ತಾ ಇದ್ದಾರೆ. ಅಲ್ಲಿ ಅವರು ದುಡಿದು ತಮ್ಮಷ್ಟಕ್ಕೆ ತಾನು ಇಲ್ಲ ಎಂದು ಸ್ಮರಿಸುತ್ತಾ ತಮಗೆ ಆಖಿರದ ಪರಲೋಕದ ಒಂದು ಸಂಪತ್ತು ನಮಗೆ ಬೇಕು ಎಂದು ಗ್ರಹಿಸಿ ಅವರು ಆ ಊರಿನಲ್ಲಿ ಗಲ್ಫ್ ಸಮಿತಿಯವರಿದ್ದು ತಮ್ಮ ಮಸೀದಿಯ ಹೆಸರಲ್ಲಿ ಸರಿಸುಮಾರು 2-3 ವರ್ಷಗಳಿಗಿಂತ ಮುಂಚೆ ಒಂದು ಗಲ್ಫ್ ಸಮಿತಿ ಎಂಬ ಒಂದು ಸಂಘಟನೆಯನ್ನು ರಚಿಸಿದರು. ಅಲ್ಹಮ್ದುಲಿಲ್ಲಾ, ಆ ಸಮಿತಿ ಮೂಲಕ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಮ್ಮ ಈ ಮಸೀದಿಗೆ ಬೇಕಾಗಿ ಅವರು ಮಾಡಿರುತ್ತಾರೆ. ಅದರಲ್ಲಿ ಪ್ರಥಮವಾಗಿ ಹೇಳುವುದೇನೆಂದರೆ, ತಮ್ಮ ಮಸೀದಿಯ ಅಭಿವೃದ್ಧಿಗೆ ಬೇಕಾಗಿ ತಮ್ಮ ಕೆಳಗೆ ಕಾಣುವಂತಹ ಬದ್ರಿಯಾ ರೆಸಿಡೆನ್ಸ್ ಇದರ ಒಂದು ಪಾಲು ಅವರು ಮಾಡಿ ಸರಿಸುಮಾರು 8 ಲಕ್ಷ ರೂಪಾಯಿ ಇಲ್ಲಿಗೆ ಕಳುಹಿಸಿಕೊಟ್ಟು ತಮಗೆ ಬೆನ್ನೆಲುಬಾಗಿ ನಿಂತುಕೊಂಡಿರುತ್ತಾರೆ. ಅದರ ನಂತರ ಇಲ್ಲಿ ಲಾಕ್ಡೌನ್ನಿಂದಾಗಿ ಜನರು ತತ್ತರಿಸಿರುವಾಗ ರಮಜಾನ್ ಕಿಟ್ ಕಾರ್ಯಕ್ರಮವನ್ನು ಅವರು ಇಲ್ಲಿ ಸರ್ವ ಜಮಾತರಿಗೂ ಮಾಡಿರುತ್ತಾರೆ. ಅದಲ್ಲದೆ ಈಗ ಅವರಿಗೆ ನಾವು ಸಾರ್ವಜನಿಕ ಒಂದು ಶಿಬಿರ ಮಾಡಬೇಕಂತ ಅವರು ಕನಸಲ್ಲಿ ಅವರಲ್ಲಿ ನೆನೆಸಿದರು. ಅಲ್ಲಿ ನಮ್ಮ ಗಲ್ಫ್ ಸಮಿತಿಯವರು ಅದರ ವಿಷಯ ಚರ್ಚೆ ಮಾಡಿದಾಗ 63 ಮಂದಿ ನಮ್ಮ ಆಡಳಿತ ಸಮಿತಿಗೆ ಒಂದು ಅರ್ಜಿ ಹಾಕಿ ತಮಗೆ ತಾವು ಪರ್ಮಿಷನ್ ಕೊಡಬೇಕು, ಇಲ್ಲಿ ನಾವು ರಕ್ತದಾನ ಶಿಬಿರ ಮಾಡುತ್ತೇವೆ ಅಂತ ಹೇಳುವಾಗ ಅಲ್ಹಮ್ದುಲಿಲ್ಲಾ ನಮ್ಮ ಆಡಳಿತ ಸಮಿತಿಯು ಅದರ ಮುತುವರ್ಜಿ ವಹಿಸಿ ಭಾರಿ ಒಳ್ಳೆದಾಗಿ ಅಚ್ಚುಕಟ್ಟಾಗಿ ಅವರಿಗೆ ಮಾಡಲಿಕ್ಕೆ ಸಹಕಾರ ಸಂಪೂರ್ಣ ಅನುಮತಿಯನ್ನು ನೀಡಿರುತ್ತಾರೆ. ಅದಕ್ಕೋಸ್ಕರ ನಮ್ಮ ಈ ಜಮಾತಿನ ಸರ್ವರು ಇದಕ್ಕೆ ಬೇಕಾಗಿ ರಾತ್ರಿ ಹಗಲೆನ್ನಲ್ಲದೆ ದುಡಿದು ಮಾತ್ರವಲ್ಲ, ನಮ್ಮ ಈ ಸಂಸ್ಥೆಯ ಬದ್ರಿಯಾ ಜುಮಾ ಮಸೀದಿಯ ಆಡಳಿತ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು 1 ವಾರದೀಚೆಗೆ ಇದರ ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಬೇಕಾಗಿ ತಮ್ಮ ಯುವಕರಲ್ಲಿ ಪ್ರೋತ್ಸಾಹಗೊಂಡಿರುತ್ತಾರೆ. ಹಾಗೆ ನಮ್ಮ ಇದೊಂದು ಯಶಸ್ವಿ ಕಾರ್ಯಕ್ರಮ ಆಗಬೇಕಂತ ತಮಗೂ ಅವರಿಗೂ ಒಂದು ಮನಸ್ಸುಂಟು. ಆದ್ದರಿಂದ ತಮ್ಮ ಪ್ರೀತಿಯ ಜಮಾತರು ತಾವು ಈ ರಕ್ತದಾನ ಶಿಬಿರಕ್ಕೆ ಸರಿಸುಮಾರು 101 ಹೆಸರು ನಮಗೆ ನೋಂದಾಯಿಸಿರುತ್ತಾರೆ. ಅಲ್ಹಮ್ದುಲಿಲ್ಲಾ, ಆ ವಾಗ್ದಾನವ ಇನ್ಶಾ ಅಲ್ಲಾ 1.5 ಗಂಟೆ ಒಳಗೆ ಎಲ್ಲ ಪೂರ್ತಿಯಾಗಬಹುದೆಂದು ನಿರೀಕ್ಷಿಸುತ್ತೇವೆ. ಇನ್ನು ತಾನು ಹೆಚ್ಚು ಮಾತನಾಡದೆ ನಮಗೆ ಇಷ್ಟು ಪ್ರೋತ್ಸಾಹ ಕೊಟ್ಟ ನಮ್ಮ ಜಮಾತಿನ ಸರ್ವರಿಗೂ, ಯುವಕರಿಗೂ ಎಲ್ಲರಿಗೂ ತಾನು ಕೃತಜ್ಞತೆಯನ್ನು ಪ್ರಥಮವಾಗಿ ಸಲ್ಲಿಸುತ್ತೇನೆ. ಇಂತಹ ಕಾರ್ಯಕ್ರಮದಲ್ಲಿ ತಮಗೆ ಎಲ್ಲ ರೂಪದಲ್ಲಿಯೂ ತಾವು ಸಹಾಯ ಸಹಕಾರ ನೀಡಿದ್ದೀರಿ ಎಂದು ಸ್ಮರಿಸುತ್ತೇವೆ. ಮೊನ್ನೆ ರಾತ್ರಿ ತಮ್ಮ ಬ್ಲಡ್ ಕ್ಯಾಂಪಿನಿಂದ ಬ್ಲಡ್ ಹೆಲ್ಪ್ ಕರ್ನಾಟಕ ಇದರ ಅಧ್ಯಕ್ಷರು, ಕಾರ್ಯದರ್ಶಿಯವರು ಹಾಗೂ ಅದರ ಇನ್ಚಾರ್ಜ್ ಅವರು ಬಂದು ರಾತ್ರಿ 10-10:30 ತನಕ ಇಲ್ಲಿ ಬಂದು ನಮಗೆ ಏನೆಲ್ಲ ಬೇಕು ಏನೆಲ್ಲ ಬೇಡ ಅಂತ ಹೇಳಿ ನಮಗೆಲ್ಲ ಅವರು ಮಾಹಿತಿ ಕೊಟ್ಟಿರುತ್ತಾರೆ. ಆ ಮಾಹಿತಿ ಪ್ರಕಾರ ನಾವು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿರುತ್ತೇವೆ. ಆದ ಕಾರಣ ಅವರ ಈ ಕಾರ್ಯಕ್ರಮವನ್ನು ನಾವು ಶ್ಲಾಘಿಸುತ್ತಾ ತಾನು ಈಗ ನಮ್ಮ ಈ ಸಭೆಗೆ ಬಂದ ಅತಿಥಿಗಳನ್ನು ಸ್ವಾಗತ ಮಾಡಲು ಉದ್ದೇಶಿಸುತ್ತೇನೆ. ನಮ್ಮ ಇವತ್ತಿನ ಈ ರಕ್ತದಾನ ಶಿಬಿರದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಗಲ್ಫ್ ಸಮಿತಿಯ ಉಪಾಧ್ಯಕ್ಷರಾದ AM ಹುಸೇನ್ ಆಲಡ್ಕ ಅವರಾಗಿರುತ್ತಾರೆ. ಇವರ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುವುದು ಅವರಿಗೆ ನಮ್ಮ BJM ಗಲ್ಫ್ ಸಮಿತಿ ಹಾಗೂ ಬದ್ರಿಯಾ ಜುಮಾ ಮಸೀದಿ ಆಲಡ್ಕ ಹರೇಕಲ ಇದರ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಈ ರಕ್ತದಾನ ಶಿಬಿರದ
ದುವಾದೊಂದಿಗೆ ಉದ್ಘಾಟನೆ ಮಾಡಿರುವಂತಹ ನಮ್ಮ ಬದ್ರಿಯಾ ಜುಮಾ ಮಸೀದಿಯ ನೂತನ ಖತೀಬ್ ಉಸ್ತಾದರಾದ ಅಬ್ದುಲ್ ಬಾರಿ ಸಾಹದಿ ಉಚ್ಚಿಲ ಅವರಿಗೂ ನಮ್ಮ ಬಿಜೆಎಂ ಗಲ್ಫ್ ಸಮಿತಿ ಬದ್ರಿಯಾ ಜುಮಾ ಮಸೀದಿ ವತಿಯಿಂದ ನಾನು ಸ್ವಾಗತ ಆಶಂಸಿಸುತ್ತೇನೆ. ನಮ್ಮ ಈ ರಕ್ತದಾನ ಶಿಬಿರದ ಉದ್ಘಾಟನೆಯನ್ನು ಮಾನ್ಯ ಯುಟಿ ಖಾದರ್ ಮಾಜಿ ಶಾಸಕರು, ಮಾಜಿ ಸಚಿವರು ಹಾಗೂ ಶಾಸಕರು ಮಾಡಲಿಕ್ಕಿದ್ದಾರೆ. ಅವರು ಕಾರಣಾಂತರದಿಂದ ನಾನು ಈಗ ಬರುವುದಿಲ್ಲ, ಮಧ್ಯಾಹ್ನದೊಳಗೆ ಬಂದು ಇಲ್ಲಿ ಸೇರುತ್ತೇನೆ, ಮದುವೆಗೆ ಬರಲಿಕ್ಕೆ ಉಂಟು ಅಂತ ಹೇಳಿದ್ದಾರೆ. ಆದ ಕಾರಣ ಆ ಸ್ಥಾನವನ್ನು ಬದ್ರುದ್ದೀನ್ ಫರೀದ್ ನಗರ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹರೇಕಲ ಇವರು ಈಗ ನಿರ್ವಹಿಸಿಕೊಡ್ತಾರೆ. ಅವರಿಗೂ ತಾನು ಗಲ್ಫ್ ಸಮಿತಿ ವತಿಯಿಂದ ಹಾಗೂ ಬದ್ರಿಯಾ ಜುಮಾ ಮಸೀದಿ ವತಿಯಿಂದ ಸ್ವಾಗತ ಕೋರುತ್ತೇನೆ. ಮತ್ತು ನಮ್ಮ ಈ ವೇದಿಕೆಗೆ ಮುಖ್ಯ ಅತಿಥಿಯಾಗಿ ಬಂದಂತಹ ನಮ್ಮ ಈ ಮಸೀದಿಯ ಅಧ್ಯಕ್ಷರಾದ ಮೊಹಮ್ಮದ್ ಅಶ್ರಫ್ ಪಂಚಮಾಡಿ, ಅಧ್ಯಕ್ಷರು ಬಿಜೆಎಂ ಆರಡ್ಕ ಅವರಿಗೂ ಹಾಗೂ ಅವರಿಗೆ ನಾನು ನಮ್ಮ ವತಿಯಿಂದ ಸ್ವಾಗತ ಕೋರುತ್ತೇನೆ. ಮತ್ತು ಇನ್ನೊಬ್ಬರು ಮುಖ್ಯ ಅತಿಥಿ ಮೊಹಮ್ಮದ್ ಮುದ್ರಿಕ ಮದನಿ ಉಸ್ತಾದ್, ಅಧ್ಯಕ್ಷರು SYS ಆಲಡ್ಕ ಶಾಖೆ ಅವರಿಗೂ ತಾನು ಬಿಜೆಎಂ ಹಾಗೂ ಬದ್ರಿಯಾ ಜುಮಾ ಮಸೀದಿಯಿಂದ ಗಲ್ಫ್ ಸಮಿತಿ ವತಿಯಿಂದ ಸ್ವಾಗತ ಕೋರುತ್ತೇನೆ. ಮತ್ತು ಇನ್ನೊಬ್ಬ ಅತಿಥಿ ಮೊಹಮ್ಮದ್ ಮುಸ್ತಫಾ ಪಂಚಮಾಡಿ ಅವರು ವೇದಿಕೆಗೆ ಬರಬೇಕಾಗಿ ವಿನಯಪೂರ್ವ ಆಮಂತ್ರಿಸುತ್ತೇನೆ. ಅವರಿಗೆ ತಾನು ಬಿಜೆಎಂ ಗಲ್ಫ್ ಸಮಿತಿ ಹಾಗೂ ಬದ್ರಿಯಾ ಜುಮಾ ಮಸೀದಿ ವತಿಯಿಂದ ಸ್ವಾಗತ ಕೋರುತ್ತೇನೆ. ಮತ್ತೊಬ್ಬ ಅತಿಥಿ ಮೊಹಮ್ಮದ್ ರಫೀಕ್ ಆಲಡ್ಕ, ಅಧ್ಯಕ್ಷರು ಅನ್ಸಾರುಲ್ ಮಸಾಕಿನ್ ದಫ್ ಕಮಿಟಿ ಇವರಿಗೂ ನಮ್ಮ ಬಿಜೆಎಂ ಗಲ್ಫ್ ಸಮಿತಿ ಹಾಗೂ ಬದ್ರಿಯಾ ಜುಮಾ ಮಸೀದಿ ಆಲಡ್ಕ ವತಿಯಿಂದ ಸ್ವಾಗತ ಕೋರುತ್ತೇನೆ. ಮತ್ತೊಬ್ಬ ಅತಿಥಿ ನಮ್ಮ ಅಬ್ದುಲ್ ಮಜೀದ್ MP, ಸದಸ್ಯರು ಹರೇಕಲ ಗ್ರಾಮ ಪಂಚಾಯತ್ ಅವರಿಗೂ ಹಾಗೂ ಮತ್ತೊಬ್ಬ ಅತಿಥಿ ಮೊಹಮ್ಮದ್ ಅಶ್ರಫ್ ಕಿಡಾವ್, ಸದಸ್ಯರು ಹರೇಕಲ ಗ್ರಾಮ ಪಂಚಾಯತಿ, ಮೊಹಮ್ಮದ್ ರಫೀಕ್, ಸದಸ್ಯರು ಹರೇಕಲ ಗ್ರಾಮ ಪಂಚಾಯತಿ. ಆ ರಫೀಕ್ ಎಂಬವರು ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ಅವರ ಸಹೋದರಿಗೆ ಈಗ ತಾನೇ 10 ಗಂಟೆಗೆ ಇಲ್ಲಿ ನಿಖಹ ಹೊರಡಲಿಕ್ಕಿದೆ. ಆದರೂ ನಮ್ಮ ಈ ಕ್ಷಣವನ್ನು ಸ್ವೀಕರಿಸಿ ಅವರು ಬಂದು ಈ ವೇದಿಕೆಯಲ್ಲಿದ್ದಾರೆ. ಅವರ ಸಹೋದರಿ ಮದುವೆಯು ಬದ್ರೀಗಳ ಬರಕತ್ರಿಂದ ಅಲ್ಲಾಹು ತಾಲ ಇದರಲ್ಲಿ ಪೂರ್ತಿ ಇಳಿಸಿಕೊಡಲಿ ಆಮಿ ಎಂದು ಪ್ರಾರ್ಥಿಸುತ್ತಾ, ಹಾಗೂ ಮತ್ತು ನಮ್ಮೊಂದಿಗೆ ಸಹಕರಿಸಿದ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕದ ಇದರ ಎಲ್ಲ ಕಾರ್ಯಕರ್ತರು ವೇದಿಕೆಯಲ್ಲಿದ್ದಾರೆ. ಹಾಗೂ ಯಾನಪ್ಪಾಯ ಆಸ್ಪತ್ರೆ ದೇರ್ಲಕಟ್ಟ ಇದರ ಎಲ್ಲ ಸಿಬ್ಬಂದಿಗಳಿಗೂ ಹಾಗೂ ಅದರ ಡಾಕ್ಟರ್ಸ್ಗಳಿಗೂ ಎಲ್ಲರಿಗೂ ಹಾಗೂ ಇಲ್ಲಿ ಕೂಡಿದಂತಹ ನಮ್ಮ ಕಮಿಟಿಯ ಸದಸ್ಯರುಗಳಿಗೂ ಹಾಗೂ ಪದಾಧಿಕಾರಿಗಳಿಗೂ ಮತ್ತು ಇಲ್ಲಿ ಮಗದೊಮ್ಮೆ ನನಗೆ ಸ್ವಾಗತಿಸಲು ಬಯಸುವುದು ನಾನು ನಮಗೆ ರಕ್ತದಾನ ಮಾಡಲು ಹೆಸರು ಕೊಟ್ಟಂತಹ ಅದಕ್ಕೆ ಬೇಕಾಗಿ ಹೆಚ್ಚು ಕೆಲಸ ಮಾಡಿದಂತಹ ಸಹೋದರರಿಗಾಗಿರ್ತಾರೆ ಅವರೆಲ್ಲರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಗಲ್ಫ್ ಸಮಿತಿಯ ಸರ್ವ ಸದಸ್ಯರಿಗೂ ಊರಿನಲ್ಲಿದ್ದವರಿಗೂ ಹಾಗೂ ಪರ ಊರಿನಲ್ಲಿದ್ದು ಅವರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಬಯಸುತ್ತಾ ನನ್ನ ಈ ಕಿರು ಸ್ವಾಗತ ಭಾಷಣವನ್ನು ನಾನು ವಿರಾಮ ಹಾಕುತ್ತೇನೆ. ದಹವಾಹುಂ ಫೀಹಾ ಸುಬ್ಹಾನಕ ಅಲ್ಲಾಹುಮ್ಮ ತಹಿಯ್ಯತುಂ ಫೀಹಾ ಸಲಾಮ್ ವ ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಹಾಗೆ ನಮ್ಮ ಈ ವೇದಿಕೆಯಲ್ಲಿ ನಮ್ಮ ಈ ಮದ್ರಸದ ಸರ್ವ ಅಧ್ಯಾಪಕರುಗಳಿದ್ದಾರೆ, ಅವರಿಗೂ ಎಲ್ಲರಿಗೂ ಒಮ್ಮೆ ಸ್ವಾಗತವನ್ನು ಬಯಸ್ತಾ ವಿರಾಮ. ಅಸ್ಸಲಾಮು ಅಲೈಕುಂ. ಅಭಿವೃದ್ಧಿಯ ಹರಿಕಾರ, ಜನನಾಯಕ, ಜನಸೇವಕ, ಎಲ್ಲರ ಪ್ರೀತಿಗೆ ಪಾತ್ರರಾದ ಬಡವರ ಆಶಾಕಿರಣ ಹರೇಕಲ ಗ್ರಾಮ ಪಂಚಾಯತ್ ಇದರ ಅಧ್ಯಕ್ಷರಾದ ಬದರುದ್ದೀನ್ ಫರೀದ್ ನಗರ ಇದೀಗ ಈ ಸಾರ್ವಜನಿಕ ರಕ್ತದಾನ ಶಿಬಿರವನ್ನ ಉದ್ಘಾಟನೆಗೈಯಲಿದ್ದಾರೆ. ಅವರನ್ನು ವೇದಿಕೆಯತ್ತ ಪ್ರೀತಿಯಿಂದ ಆಹ್ವಾನಿಸುತ್ತಾರೆ. ಬಿಜೆಎಂ ಗಲ್ಫ್ ಸಮಿತಿ ಹಾಲಡ್ಕ ಹರೇಕಲ, ಬದ್ರಿಯಾ ಜುಮಾ ಮಸೀದಿ ಹಾಲಡ್ಕ ಹರೇಕಲ, ಬ್ಲಡ್ ಹೆಲ್ಪ್ ಲೈನ್ ಕೇರ್ ಕರ್ನಾಟಕ, ಏನಪ್ಪಾಯ ಆಸ್ಪತ್ರೆ ಇದರ ಸಹಯೋಗದಲ್ಲಿ ಸಾರ್ವಜನಿಕ ರಕ್ತದಾನ ಶಿಬಿರ, ಈ ಒಂದು ಉತ್ತಮವಾದ ಶಿಬಿರವನ್ನು ಈ ಕೋವಿಡ್ ಸಂದರ್ಭದಲ್ಲಿ ತಾವು ಏರ್ಪಡಿಸಿದ್ದೀರಾ. ರಕ್ತದಾನ ಎಂಬುದು ನಮ್ಮ ಇದರಲ್ಲಿ ಇರುವಂತೆಯೇ ಒಂದು ಶ್ರೇಷ್ಠವಾದ ದಾನವಾಗಿರುತ್ತದೆ. ಯಾಕೆಂದರೆ
ತಾವು ಇವತ್ತು ಕೊಡುವ ರಕ್ತದಿಂದ ಒಂದು ಜೀವವನ್ನು ಉಳಿಸುವುದರ ಜೊತೆಗೆ ತಮ್ಮ ಆರೋಗ್ಯಕ್ಕೂ ಉತ್ತಮವಾಗಿ ಇರುತ್ತದೆ. ಅದೇ ರೀತಿ ಸ್ವಾಗತ ಭಾಷಣದಲ್ಲಿ ಹೇಳಿದ ಹಾಗೆ ನಮ್ಮ ಬದ್ರಿಯಾ ಜುಮಾ ಮಸೀದಿ ಗಲ್ಫ್ ಸಮಿತಿ ಇದರ ಬಗ್ಗೆ ನಮ್ಮ ಅಶ್ರಫ್ ಉಸ್ತಾದ್ರವರು ಸವಿಸ್ತಾರವಾಗಿ ಹೇಳಿದರು. ಈ ಕೋವಿಡ್ ಸಂದರ್ಭದಲ್ಲಿಯೂ ಸಹ ನಮ್ಮ ವಿದೇಶದಲ್ಲಿ ಅವರ ದುಡಿಮೆಗೆ ಬೇಕಾದಂತಹ ಅನೇಕ ಕಷ್ಟಗಳು ಇದ್ದರೂ ಸಹ ತಮ್ಮ ಮಸೀದಿ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅಂತ ಒಂದು ಪಣ ತೊಟ್ಟಿದ್ದೀರಾ. ತಾವುಗಳು ನಮ್ಮ ಈ ಗ್ರಾಮಕ್ಕೆ ಒಂದು ಮಾದರಿಯಾಗಿದ್ದೀರಂತ ಹೇಳುತ್ತಾ, ಅದೇ ರೀತಿ ಬದ್ರಿಯಾ ಜುಮಾ ಮಸೀದಿ ಹಾಲಡ್ಕದ ಬಗ್ಗೆ ಹೇಳುವುದಿದ್ರೆ, ನಮ್ಮ ಗ್ರಾಮ ಮಟ್ಟದಲ್ಲಿ ಒಂದು 2 ತಿಂಗಳಿಗಿಂತ ಮುಂಚೆ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀರಾ. ಈ ಕಾಲಘಟ್ಟದಲ್ಲಿ ತಮ್ಮ ಯುವಕರು ಮದ್ಯಪಾನ, ಗಾಂಜಾ ಇಂತಹ ಪಿಡುಗುಗಳಿಗೆ ಬಲಿಯಾಗುವ ಸಂದರ್ಭದಲ್ಲಿ ಈ ಜಮಾತ್ ಒಂದು ದಿಟ್ಟವಾದ ನಿರ್ಧಾರವನ್ನು ತೆಗೆದು ಮದ್ಯಪಾನ ಮುಕ್ತ ಮಾಡುವಂತಹ ಒಂದು ವ್ಯಸನಿಗಳನ್ನು ಮುಕ್ತ ಮಾಡುವಂತಹ ಒಂದು ದಿಟ್ಟ ನಿಲುವಿನೊಂದಿಗೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅದು ಯಶಸ್ವಿಯಾಗಿ ಅನೇಕ ಯುವಕರು ಮಸೀದಿಯೊಂದಿಗೆ ನಿಕಟವಾದ ಸಂಪರ್ಕವನ್ನು ಇಟ್ಟಿದ್ದಾರೆ ಎಂಬ ಇದು ಬಂದಿದೆ. ತಮ್ಮ ಈ ಕಾರ್ಯಕ್ರಮವು ಅದೇ ರೀತಿ ವಿನೂತನ ಕಾರ್ಯಕ್ರಮದಲ್ಲಿಗೆ ತಮ್ಮ ಜಮಾತ್ ಕಮಿಟಿಯವರೊಂದಿಗೆ ಅದೇ ರೀತಿ ಗಲ್ಫ್ ಸಮಿತಿಯವರೊಂದಿಗೆ ತಮ್ಮೊಂದು ವಿಜ್ಞಾಪನೆ ಏನೆಂದರೆ, ಈ ಸಂದರ್ಭದಲ್ಲಿ ಈ ಕೋವಿಡ್ ಅಂದರೆ ಅದರ ಲಸಿಕೆಯ ಬಗ್ಗೆ ತಾವುಗಳು ಆದಷ್ಟು ಜಾಗೃತಿಯನ್ನು ವಹಿಸಿ ಇದೇ ರೀತಿಯ ಕ್ಯಾಂಪನ್ನು ಈ ಮದರಸದಲ್ಲಿಯೇ ಮಾಡಬೇಕಂತ ಒಂದು ವಿಜ್ಞಾಪನೆಯನ್ನು ಸಲ್ಲಿಸುತ್ತಾ, ಅದೇ ರೀತಿ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಎಂಬ ಅಲ್ಲಾಹನ ತಿರುನಾಮದೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದ್ದೇನೆಂದು ಪ್ರಖ್ಯಾಪಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ. ನಮ್ಮ ಈ ಹರೇಕಲ ಹಾಗೂ ಸುತ್ತಲೂ ಚಾರಿಟಿ ಪ್ರವೃತ್ತಿಯನ್ನು ಮಾಡುವಂತಹ ನಮ್ಮ ನೆಚ್ಚಿನ ಇಲ್ಯಾಸ್ ಮಂಗಳೂರು ಕೂಡ ನಮ್ಮೊಂದಿಗೆ ಈ ವೇದಿಯಲ್ಲಿದ್ದಾರೆ. ಹಾಗೂ ಅವರ ಹತ್ರ ನಾವು ಮೊನ್ನೆ ರಾತ್ರಿ ಹೋಗಿ ಮಾತುಕತೆ ನಡೆಸಿದಾಗ ನಮಗೆ ಎಲ್ಲ ವಿವರವನ್ನು ಇದನ್ನು ನಮಗೆ ಮಾಹಿತಿ ಕೊಟ್ಟರು. ಅವರಿಗೂ ನಮ್ಮ ಈ ಜಮಾತಿನ ಪರವಾಗಿ ಗಲ್ಫ್ ಸಮಿತಿಯ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ. നമ്മുടെ ഗ്രാമപഞ്ചായത്ത് പ്രസിഡന്റ് ബദറുദ്ദീൻ, അതേപോലെ ജമാഅത്ത് പ്രസിഡന്റ് അഷ്റഫാക്ക, അതുപോലെ ഈ മഹരീയ വേദിയിൽ ഒരുമിച്ച് കൂടിയ ഉസ്താദന്മാർ, ഗണ്യ വ്യക്തികൾ, നമ്മുടെ ജമാഅത്തിൻ്റെയും അതുപോലെ ഗൾഫ് സമിതിയുടെയും കമ്മിറ്റി ഭാരവാഹികൾ, ഒരുമിച്ച് കൂടിയവർ, സംഘാടകർ, പ്രവർത്തകർ, സുദീർഘമായ ഒരു ആശംസ പ്രസംഗം ഇവിടെ ഞാൻ ഉദ്ദേശിക്കുന്നില്ല, അതിനുള്ള സമയവും ഇല്ല. അൽഹംദുലില്ലാഹ്, രക്തദാനം അത് വലിയൊരു മഹത്തായ ഒരു ദാനമാണ്. മഹത്തുക്കളായ ബദരീങ്ങൾ, ബദർ ശുഹദാക്കളെ കുറിച്ച് വിശേഷിപ്പിക്കുമ്പോൾ അവർ ദാനം ചെയ്തവരാണ്, അവർ ധർമ്മം ചെയ്തവരാണ്. വജാദൂ ബി അംവാലിൻ വബാഉ നഫൂസഹും ലിദീനിൽ ഹുദാ ഫീ കുല്ലി മൗത്തിൻ ഗസ്വതി. അവരുടെ സമ്പത്ത് കൊണ്ടവർ ദാനം ചെയ്തു. മാത്രമല്ല, അവരുടെ സ്വശരീരങ്ങളെ കൊണ്ട് തന്നെ യുദ്ധരണാങ്കളത്തിൽ അവർ ദാനം ചെയ്തു, ധർമ്മം ചെയ്തു എന്ന് മഹത്തുക്കളായ ബദരീങ്ങളെ വിശേഷിപ്പിച്ചുകൊണ്ടിരിക്കുമ്പോൾ അൽഹംദുലില്ലാഹ്, ആ മഹത്തുക്കളായ ബദരീങ്ങളെ സ്മരിച്ചുകൊണ്ട് ഇവിടെ നടന്നുകൊണ്ടിരിക്കുന്ന ബദർ ജമാഅത്ത് പള്ളി, അതിന്റെ സമിതി, അതിന്റെ ജമാഅത്ത് കമ്മിറ്റി മെമ്പർമാർ, ജമാഅത്തിലുള്ള ഓരോരുത്തരും, അതുപോലെ തന്നെ ഇതിനു വേണ്ടി എല്ലാ നിലക്കും സഹായിച്ച, സഹകരിച്ച, എല്ലാ നിലക്കും മനസ്സുകൊണ്ട് അങ്ങകലെ വിദേശത്തു നിന്ന് എല്ലാ സഹായ സഹകരണങ്ങൾ ചെയ്ത ഗൾഫ് സമിതി, ഇവർ ചെയ്യുന്ന ഈ ഒരു ദാനത്തിന്റെയും ധർമ്മത്തിന്റെയും ഫലം അല്ലാഹു സുബ്ഹാനഹു വ തആല ദുനിയാവിലും നാളെ ആഖിറത്തിലും തന്നെ അനുഗ്രഹിക്കുമാറാവട്ടെ എന്ന് മാത്രം ദുആ ചെയ്തുകൊണ്ട് 2 വാക്ക് പറയാൻ അവസരം തന്ന സംഘാടകർക്ക് നന്ദി പറഞ്ഞുകൊണ്ട് നിർത്തുന്നു. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಈಗ ನಮ್ಮೊಂದಿಗೆ ವೇದಿಕೆ ಸೇರಿದಂತ ಗಲ್ಫ್ ಸಮಿತಿ ಇದರ ಗೌರವಾಧ್ಯಕ್ಷರಾದ ಜಮಾಲ್ ಉಸ್ತಾದ್ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ, ಇದೀಗ ನಮ್ಮ ಮುಂದೆ ಎರಡೊಂದು ಮಾತನ್ನು ಆಡಲಿದ್ದಾರೆ. SYS ಆಲಡ್ಕ ಇದರ ಅಧ್ಯಕ್ಷರಾದ
ಮೊಹಮ್ಮದ್ ಮುದ್ರಿಕಾ മദനി ಇದೀಗ ನಮ್ಮೊಂದಿಗೆ ಒಂದೆರಡು മാറ്റുകളാടിದ್ದಾರೆ. പണ്ഡിതന്മാർ, നേതാക്കൾ, സുഹൃത്തുക്കൾ, അൽഹംദുലില്ലാ, മഹത്തായ കാര്യത്തിന്റെ ഒരു പരിപാടിയിലാണ് നാം എല്ലാവരും ഒരുമിച്ച് കൂടിയത്. മുത്തുനബി സല്ലല്ലാഹു അലൈഹി വസല്ലമ തങ്ങൾ ഈ ലോകത്തോട് പഠിപ്പിച്ചു, ഉൻസുർ അഖാക ളാലിമ, നിന്റെ സഹോദരനെ നീ സഹായിക്കുക, നിന്റെ സഹോദരനെ നീ സഹായിക്കുക, അവൻ അക്രമിയാണെങ്കിൽ പോലും. അതുകൊണ്ട് ഈ മഹത്തായ വേദി അൽഹംദുലില്ലാ ജാതിമത ഭേദമില്ലാതെ തന്നെ എല്ലാവർക്കും ഗുണകരമായ ഒരു കാര്യത്തിന് വേണ്ടി സംഘടിപ്പിച്ച സാർവജനിക രക്തദാന ശിബിര എന്നുള്ള ഈ പരിപാടി, ഇതിനു വേണ്ടി പ്രവർത്തിച്ച എല്ലാവർക്കും അല്ലാഹുവേ നീ ഖൈർ നൽകുക റഹ്മാനെ, ബറക്കത്ത് ചൊരിയല്ലാ, നമുക്കെല്ലാം ആഫിയത്തുള്ള ദീർഘായുസ് നിന്റെ ഖിദ്മത്തിലായി പ്രദാനം ചെയ്യണം റഹ്മാനെ എന്ന ദുആയോടെ നിർത്തുന്നു. ವಸ್ಸಲಾಮು ಅಲೈಕುಂ. ನಾವಿವತ್ತು ಸಾರ್ವಜನಿಕ ರಕ್ತದಾನ ಶಿಬಿರವನ್ನ ನಮ್ಮ ಜಮಾತ್ ಹಮ್ಮಿಕೊಂಡಿದೆ. ಅಲ್ಹಮ್ದುಲಿಲ್ಲಾ, ಒಂದು ಕೋವಿಡ್ ಈ ಕೊರೋನಾ ಮಹಾಮಾರಿ ಎಂಬ ಸಂದರ್ಭದಲ್ಲಿ ಇಂಥ ಒಂದು ನಿರ್ಣಯವನ್ನ ತೆಗೆದುಕೊಳ್ಳೋದು ಹಾಗೂ ಒಂದು ಜೀವವನ್ನ ಉಳಿಸುವಂತಹ ಪ್ರಯತ್ನ ಮಾಡೋದು, ಇದೊಂದು ತುಂಬಾ ನಮ್ಮ ಜಮಾತಿಗೆ ಪ್ಲಸ್ ಆಗಿದೆ. ಹಾಗೂ ಇದನ್ನ ನೋಡಿದಂತ ಎಷ್ಟೋ ಜಮಾತ್ಗಳು ಒಂದು ಮಾದರಿಯಾಗಿ ತೆಗೆದುಕೊಳ್ಬೇಕು. ನಮ್ಮ ಜಮಾತಿನ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ನಮ್ಮ ಫೋನಲ್ಲಿ ನಮ್ಮ ಜಮಾತಿನ ಫೋಟೋವನ್ನ ಇನ್ನೊಬ್ಬರಿಗೆ ತೋರಿಸೋದು, ಅಂದ್ರೆ ನಮ್ಮ ಜಮಾತಿನಲ್ಲಿ ನಡೆಯುವಂತ ಕೆಲಸ ಕಾರ್ಯಗಳನ್ನ. ಯಾಕಂದ್ರೆ ಇಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಈ ಕಬ್ರಿಸ್ತಾನ್ ಆಗಿರಲಿ ಅಥವಾ ಮಸೀದಿಯ ಕೆಲಸ ಆಗಿರಲಿ, ಏನೇ ಕೆಲಸ ಆಗಿರಲಿ, ನಮ್ಮ ಯುವಕರು ತುಂಬಾ ಶ್ರಮಪಟ್ಟು ಕೆಲಸವನ್ನ ಮಾಡೋದನ್ನ ನಾವು ಇನ್ನೊಬ್ಬರಿಗೆ ತೋರಿಸೋದು ತುಂಬಾ ಖುಷಿ ಆಗುತ್ತೆ. ಅದೇ ರೀತಿ ಈ ರಕ್ತದಾನ ಎಂಬುದು ಮಹಾದಾನವಾಗಿದೆ. ಇದಕ್ಕೆ ರಕ್ತದಾನ ಎಂಬುದು ಒಂದು ಮಹಾದಾನವಾಗಿದೆ. ಯಾಕಂದ್ರೆ ನಮ್ಮ ಕುರ್ಆನ್ನಲ್ಲಿ ರಕ್ತದಾನದ ಬಗ್ಗೆ ಯಾವುದೇ ವಿಷಯಗಳು ಇಲ್ಲದಿದ್ದರೂ ಸೂರಾ ಅಲ್ ಮೈದಾ ಅಂದ್ರೆ 5ನೇ ಸೂರಾದಲ್ಲಿ 32ನೇ ಚಾಪ್ಟರ್ನಲ್ಲಿ ಅಲ್ಲಾಹನು ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾನೆ. ಏನೆಂದರೆ, ಒಬ್ಬ ಮಾನವನನ್ನ ನಾವು ಸಂರಕ್ಷಿಸಿದರೆ ಇಡೀ ಮಾನವ ಕುಲವನ್ನೇ ಸಂರಕ್ಷಿಸಿದಂತೆ. ಅಲ್ಲಾಹನು ಈ ಮಾನವ ಒಂದು ಮನುಷ್ಯನ ಒಂದು ಜೀವಕ್ಕೆ ಅಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಾನೆ. ಅಂಥದ್ದಿರುವಾಗ ನಾವೆಲ್ಲರೂ ಸೇರಿ ಇವತ್ತು ಬ್ಲಡ್ ಕ್ಯಾಂಪ್ ಅನ್ನ ಹಮ್ಮಿಕೊಂಡಿದ್ದೇವೆ. ಇವತ್ತು ರಕ್ತದಾನ ಶಿಬಿರವು ಕೂಡ ನಡೆಯಲಿದೆ. ಅಲ್ಹಮ್ದುಲಿಲ್ಲಾ, ಉದ್ಘಾಟನೆ ನಮ್ಮ ಪಂಚಾಯತ್ ಅಧ್ಯಕ್ಷರಾದಂತಹ ಬದರುದ್ದೀನ್ ಅವರು ನೆರವೇರಿಸಿದರು. ಹಾಗೂ ನಮ್ಮ ಈ ಬದ್ರಿಯಾ ಜುಮಾ ಮಸೀದಿ ಹಾಗೂ ಗಲ್ಫ್ ಸಮಿತಿ ಹಮ್ಮಿಕೊಂಡಂತಹ ಈ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೀಲಿ, ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರಕಾತು. ಅಕ್ಬರ್ ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್ ವಲಿಲ್ಲಾಹಿ. BJM ಗಲ್ಫ್ ಸಮಿತಿ ಆಲಡ್ಕ ಅರೆಕ್ಕಳ, ಬದ್ರಿಯಾ ಜುಮಾ ಮಸೀದಿ ಆಲಡ್ಕ ಅರೆಕ್ಕಳ, ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ, ಏಣುಪೊಯ ಆಸ್ಪತ್ರೆ ದೇರಳಗಟ್ಟೆ ಇದರ ಸಹಯೋಗದಿಂದ ಸಾರ್ವಜನಿಕ ರಕ್ತದಾನ ಶಿಬಿರ ಇವತ್ತು ನಡೆಯುವುದು ನಮ್ಮ ಊರಿನ ಎಲ್ಲರಿಗೂ ಹೆಮ್ಮೆಯ ವಿಷಯ ಆಗಿದೆ. ಏನೆಂದರೆ, ಈಗಿನ ಪರಿಸ್ಥಿತಿಯಲ್ಲಿ ಇಂಥ ಕೋವಿಡ್ ಸಂದರ್ಭದಲ್ಲಿ ನೀವೊಂದು ಕ್ಯಾಂಪ್ ಮಾಡೋದು ನಿಜವಾಗಲೂ ಒಂದು ಉತ್ತಮವಾದ ಕಾರ್ಯಕ್ರಮ. ಕಾರಣವೇನೆಂದರೆ, ವಿವಿಧ ಹಾಸ್ಪಿಟಲ್ಗಳಲ್ಲಿ ಈಗ ರಕ್ತದ ಕೊರತೆ ತುಂಬ ಇದೆ. ಏಕೆಂದರೆ ಎಲ್ಲಿ ಹೋದರೂ ಕೂಡ ನಮಗೆ ಡೈಲಿ 10-15 ರಕ್ತದ ಅವಶ್ಯಕತೆ ಬರ್ತಾ ಇದೆ. ಈಗ ಡೆಂಗ್ಯೂದು ಪ್ರಾಬ್ಲಮ್ ಇದೆ, ಮಲೇರಿಯಾದು ಪ್ರಾಬ್ಲಮ್ ಇದೆ. ಎಲ್ಲ ಕಡೆಯಲ್ಲಿ ಯಾವ ಆಸ್ಪತ್ರೆಗೆ ಹೋಗಿ ನೀವು ನಿಮಗೆ ಇಲ್ಲಿ ಹತ್ತಿರದಲ್ಲಿ ಯಾಣಪೈ ಆಸ್ಪತ್ರೆ ಇದೆ, ನೀವು ಹೋಗಿ ಅಲ್ಲಿ ಅರ್ಧ ಗಂಟೆ ನಿಲ್ಲಿ, ಬ್ಲಡ್ ಬ್ಯಾಂಕ್ನ ಹತ್ರ ಹೋಗಿ, ನಿಮಗೆ ಎಲ್ಲ ಕಾರ್ಯವು ನಿಮಗೆ ಅರಿವಿಗೆ ಬರ್ತದೆ. ಏನೆಂದರೆ, ನಾವು ನಮ್ಮ ಈ ಸದಸ್ಯರುಗಳು ಈ ಫೀಲ್ಡಿಗೆ ಬಂದ ನಂತರ ಇಂಥ ಕಾರ್ಯಕ್ರಮದ ಬಗ್ಗೆ ನಮಗೆ ಅರಿವಾಗಿದೆ. ಎಷ್ಟೋ ಜನರು ಈ ಊರಿನವರಲ್ಲ, ಹೊರಗಿನವರು, ಶಿವಮೊಗ್ಗದಿಂದ ಹಾಗೂ ದಾವಣಗೆರೆ ಇಂಥ ಜನಗಳು ಇಲ್ಲಿ ಬಂದು ಬಸ್ಸಿನಲ್ಲಿ ಬಂದು ಇಲ್ಲಿ ಇರ್ತಾರೆ. ನಮ್ಮ ಊರಿನವರಿಗೆ ರಕ್ತ ಕೊಡಲು ನಮ್ಮ ಊರಿನ ಯಾರಾದರೂ ಒಬ್ಬರನ್ನು, ಯಾರು ಬಶೀರಾ ನಜೀರಾ ಯಾರನ್ನು ಕರೆದರೂ ಬರ್ತಾರೆ. ಆದರೆ ಅವರಿಗೆ ಇಲ್ಲಿ ರಕ್ತ ಕೊಡಲಿಕ್ಕೆ ಒಂದು ಜನ ಸಿಕ್ಕುವುದಿಲ್ಲ. ನಮಗೆ ಕಾಲ್ ಮಾಡ್ತಾರೆ, ನಾನು ಶಿರಸಿಯಿಂದ ಮಾತನಾಡ್ತಿದ್ದೇನೆ, ನಾನು ದಾವಣಗೆರೆಯಿಂದ ಮಾತನಾಡ್ತಿದ್ದೇನೆ, ಸರ್ ನಮಗಿಲ್ಲಿ ಯಾರು ಇಲ್ಲ, ನೀವು ನಿಮ್ಮಿಂದ ನಮಗೆ ಒಂದು ರಕ್ತದ ಒಂದು ಕೊರತೆ ಇದೆ ಎಂದು ನೀವು ಇದು ಮಾಡ್ತೀರಾ ಅಂತ. ನಾವು ನಮ್ಮ ಡೋನರ್ಸ್ಗಳನ್ನು ಕಳಿಸಿ, ಅಲ್ಲದರೆ ನಮ್ಮ ಬ್ಯಾಂಕಲ್ಲಿ ನೀವು ಕೊಟ್ಟಂತಹ ರಕ್ತವನ್ನು ನಾವು ಅಲ್ಲಿ ಶೇಖರಿಸಿಡುತ್ತಿದ್ದೇವೆ.
ಎಲ್ಲ ಆಸ್ಪತ್ರೆಗಳಲ್ಲಿ ನೀವು ಕೊಟ್ಟ ರಕ್ತವನ್ನು ನಾವು ಕೊಂಡೋಗಿ ಚೆಲ್ಲುವುದಿಲ್ಲ. ನಾವು ಅಲ್ಲಿ ಇದರಲ್ಲಿ ನಾವು ಅದನ್ನು ಸೇಕರಣೆ ಮಾಡಿ ಇಡ್ತೇವೆ. ಅಲ್ಲಿ ಅವರಿಗೆ ನಾವು ಅವಶ್ಯಕತೆ ಬಂದಾಗ ಈ ರಕ್ತವನ್ನು ಕೊಡ್ತಿದೆ. ಆಗ ಅವರು ನಮಗೆ ಹೇಳುವ ಮಾತೇನೆಂದರೆ, ತುಂಬ ಒಳ್ಳೆಯದಾಯಿತು, ದೇವರು ನಿಮ್ಮನ್ನು ಒಳ್ಳೆಯದು ಮಾಡಲಿ ಅಂತ. ಅದೇ ನಮಗೆ ಒಂದು ಸಂತೋಷದ ವಿಷಯ. 4 ಜನರ ದುವಾ ಅದು ನಮಗೆ ಫಲಕಾರಿ ಆಗ್ತದೆ. ಹೊಸದರ ಹತ್ರ ಕೇಳಿ, ಏನೆಂದರೆ ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ. 4 ಜನರ ದುವಾ ಒಳ್ಳೆದು ಸಿಗ್ತದೆ, ಆದರೆ ಅವರ ಬೇದುವ ನಮಗೆ ಒಳ್ಳೆದು ಸಿಕ್ಕುವುದಿಲ್ಲ ಯಾರಿಗಾದರೂ ಕೂಡ. ಅದು ಅಲ್ಲದೆ ನಿಮ್ಮ ಇಲ್ಲಿಯ ಅಶ್ರಫ್ ಉಸ್ತಾದ್ ಅವರು ಹೇಳಿದರು, ಇಲ್ಲಿಯ ಕಾರ್ಯಕ್ರಮ ಗಲ್ಫ್ ಗೈಸ್ನವರು ನಿಜವಾಗಲೂ ಒಂದು ತುಂಬ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದೇ ಥರ ಲಾಕ್ಡೌನ್ನಲ್ಲಿ ಕೂಡ ಒಳ್ಳೆಯ ಇಲ್ಲಿಯ ಇದರದ್ದು ಕಿಟ್ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಇಂಥ ಒಂದು ಮಾದಕ ಇದರನ್ನು ಕಂಪ್ಲೇಂಟ್ ನಿರ್ಮಾಣ ಮಾಡಿದ್ದಾರೆ. ನಾವು ಇದೇ ವಿಷಯದಲ್ಲಿ ನಮ್ಮ ಉಳ್ಳಾಲದಲ್ಲಿ, ನಾನು ಇರುವುದು ಮಾತ್ರ ಮಂಗಳೂರಲ್ಲಿ, ನಾವು ಉಳ್ಳಾಲದಲ್ಲಿ ನಮ್ಮ ಮಂಚಿನ ಸಫರ್ನಲ್ಲಿ ನಾನು ಪ್ರೆಸಿಡೆಂಟ್ ಆಗಿದ್ದೇನೆ. ಇಲ್ಲಿ ಕೂಡ ನಾವು ಅಲ್ಲಿ ಒಂದು ಇದೇ ಥರ ಈ ಮಾದಕ ವಸ್ತುವನ್ನು ಮಾಡುವಂಥ ಕೆಲವು ಮಕ್ಕಳಿದ್ದಾರೆ. ಅವರನ್ನು ಸರಿ ಮಾಡಲು ಎಷ್ಟೋ ನಾವು ಪ್ರಯತ್ನ ಮಾಡಿದೆವು, ಅದು ಇಷ್ಟರವತ್ತು ಆಗಲಿಲ್ಲ. ಅದರಲ್ಲಿ ಇಲ್ಲ ಎಂದು ಹೇಳಿದ್ದಕ್ಕೆ ಕಾಟಿಪೊಲ ಕೃಷ್ಣಾಪುರದಲ್ಲಿ ಅಲ್ಲಿ ವಕೀಲರ ಒಂದು ಗ್ರೂಪು, ಅಲ್ಲಿ ಅಧ್ಯಕ್ಷರು ಮಸೀದಿಯವರೆಲ್ಲ ಸೇರಿ ಇದೇ ಥರ ಒಂದು ಮಾಡಿದ್ದಾರೆ. ಅಲ್ಲಿ ಸಕ್ಸಸ್ ಆಗಿದೆ, ಬೇರೆ ಎಲ್ಲೂ ಇಲ್ಲ. ಇಲ್ಲಿ ನಿಮ್ಮ ಅಶ್ರಫ್ ಉಸ್ತಾದ್ ಹೇಳಿದಾಗೆ ಇಲ್ಲಿ ತುಂಬ ಸಕ್ಸಸ್ ಆಗಿದೆ. ನಿಜವಾಗಲೂ ಅದು ನಮಗೆ ಒಂದು ತುಂಬ ಸಂತೋಷದ ವಿಷಯ. ಅದು ಇಂಥ ಕಾರ್ಯಕ್ರಮ ಇನ್ನೂ ಕೂಡ ನಮ್ಮ ಗಲ್ಫ್ ಗೈಸ್ ಅವರು ಮಾಡ್ತಾ ಇರಬೇಕು. ಅವರು ತುಂಬ ಒಳ್ಳೆಯದು. ನಮಗೆ ಪರಿಚಯದ ಹಾಗೆ ಆರಿಫ್ ಅವರು ನಮ್ಮ ಅಡ್ಮಿನ್ ಆಗಿದ್ದಾರೆ, ಅದೇ ಥರ ಮತ್ತೊಬ್ಬರು ಸಹ ಅಡ್ಮಿನ್ ಆಗಿದ್ದಾರೆ. ಇವರು ನಮಗೆ ಇದರ ವಿಷಯದಲ್ಲಿ ತುಂಬ ಇಲ್ಲಿ ಒಂದು ಕ್ಯಾಂಪ್ ಮಾಡಬೇಕಂತ ತುಂಬ ದಿನದಿಂದ ಪ್ರಯತ್ನ ಮಾಡ್ತಾ ಇದ್ದರು. ಅಲ್ಹಮ್ದುಲಿಲ್ಲಾ ನೀವು ಅದನ್ನು ಇವತ್ತು ನಮಗೆ ಇದು ಮಾಡಿಕೊಟ್ಟಿದ್ದೀವಿ. ಎರಡನೆಂದರೆ ನಾವು ನಿಮಗೆ ಒಂದು ನಮ್ಮ ಬ್ಲಡ್ ಹೆಲ್ತ್ ಕೇರ್ನ ವಿಷಯದಲ್ಲಿ ನಿಮಗೆ ಒಂದು ವಿಷಯವನ್ನು ತಿಳಿಸಲು ಬಯಸ್ತೇನೆ. ಏನೆಂದರೆ ನಾವು ಸಾಧಾರಣ 99ನೇ ಕ್ಯಾಂಪ್ ನಿಮ್ಮ ಇಲ್ಲಿ ಆನಡ್ಕದಲ್ಲಿ ಹಾಗೂ ಇವತ್ತು KC ರೋಡಲ್ಲಿ ಕೂಡ ನಡೀತಾ ಇದೆ. ನಮ್ಮ ಕೆಲವು ಸದಸ್ಯರು ಅಲ್ಲಿ ಹೋಗಿದ್ದಾರೆ, ಅಲ್ಲಿ ಸಹ ಕ್ಯಾಂಪ್ ನಡೀತಾ ಉಂಟು, ಇಲ್ಲಿ ಕೂಡ ನಡೀತಾ ಇದೆ. ಅಲ್ಹಮ್ದುಲಿಲ್ಲಾ ಇನ್ನು ಮುಂದಕ್ಕೂ ನಿಮ್ಮೆಲ್ಲರ ಸಹಕಾರ, ನಮ್ಮ ಈ ಊರಿನವರ ಸಹಕಾರ ಇರಲಿ ಅಂತ ಹೇಳಿ ನಾನು ಕೇಳಿಕೊಳ್ತೇನೆ. ನಮ್ಮ ರಕ್ತದಾನ ಶಿಬಿರದ ಮೂಲಕ ನಾವು ವಿವಿಧ ಆಸ್ಪತ್ರೆಯಲ್ಲಿ ಸಾಧಾರಣ 6,000ರಿಂದ 6,500 ಯೂನಿಟ್ಗಳನ್ನು ಸೇಕರಣೆ ಮಾಡಿಟ್ಟಿದ್ದೇವೆ. ಅದೇ ಥರ ನಮ್ಮ ಡೋನರ್ಸ್ಗಳು, ನಾವು ತುರ್ತು ಸಂದರ್ಭದಲ್ಲಿ ಎಲ್ಲರಿಗೂ ನಮ್ಮ ಯಾರಾದರೂ ಡೋನರ್ಸ್ ಇದ್ದರೆ ನಮಗೆ ಪರಿಚಯ ಇದ್ದವರನ್ನು ಕರೀತೇವೆ. ಯಾರಿಗಾದರೂ ರಕ್ತದ ಅವಶ್ಯಕತೆ ಬಂದಾಗ, ಏನೆಂದರೆ ಹಾಸ್ಪಿಟಲ್ ರಕ್ತದ ಕೊರತೆ ಇದೆ, ಯಾರಿಗಾದರೂ ಡೋನರ್ಸ್ ನಮ್ಮ ಹತ್ರ ಲೀಸ್ಟ್ ಇದೆ. ಯಾವುದೇ ಒಂದು ಕ್ಯಾಂಪ್ ಮಾಡಿದಾಗ ನಾವು ಅವರ ಲೀಸ್ಟ್ ಇಡ್ತೇವೆ. ಅದರಲ್ಲಿ ಅರ್ಜೆಂಟಿಗೆ ಒಂದು ರಕ್ತ ಸಿಕ್ಕುವುದಿಲ್ಲ. A ಪಾಸಿಟಿವ್, B ಪಾಸಿಟಿವ್, O ಪಾಸಿಟಿವ್ ಸಿಗ್ತದೆ, ಆದರೆ ನೆಗೆಟಿವ್, A ನೆಗೆಟಿವ್, B ನೆಗೆಟಿವ್ ಇಂಥದ್ದು ಎರರ್ ಗ್ರೂಪ್ ಆಗಿರ್ತದೆ, ಅದು ಸಿಕ್ಕುವುದಿಲ್ಲ. ಅವರ ಹೆಸರನ್ನು ನಾವು ತುಂಬ ಇಂಪಾರ್ಟೆಂಟ್ ಆಗಿ ನೋಟ್ ಮಾಡಿ ಇಡ್ತೇವೆ. ಎಂದರೆ ನೀವು ಎಲ್ಲಿ ಹೋದ್ರೂ ಅಂಥ ರಕ್ತ ಸಿಕ್ಕುವುದಿಲ್ಲ, ಬೇರೆ ರಕ್ತ ಎಲ್ಲ ಸಿಗ್ತದೆ, ಆ ರಕ್ತ ಸಿಕ್ಕುವುದಿಲ್ಲ, ತುಂಬ ಕಷ್ಟ ಆಗ್ತದೆ. ಮೊನ್ನೆ ಒಂದು ಪೇಷಂಟಿಗೆ, ಒಂದು ಹೆಂಗಸಿಗೆ A ನೆಗೆಟಿವ್ದು ರಕ್ತದ ಅವಶ್ಯಕತೆ ಬಂದಿತ್ತು. ಆವಾಗ ಎಲ್ಲಿ ಕೂಡ ಇಲ್ಲ. ಲಾಸ್ಟ್ ಹುಡುಕಿ ನಮ್ಮ ಸದಸ್ಯರುಗಳು ಅದರ ಹಿಂದೆ ಇದು ಮಾಡಿ ಸರ್ಚ್ ಮಾಡಿ ನೋಡಿದಾಗ ಒಂದು 3 ಅದರಲ್ಲಿ ಸಿಕ್ಕಿದ್ರು. ಅವರಿಗೆ ಕಾಲ್ ಮಾಡಿದಾಗ 2 ಬರ್ತೇವೆ ಅಂತ ಹೇಳಿದರು, ಮತ್ತೊಬ್ಬರು ನಾವು ಕೆಲಸದಲ್ಲಿದ್ದೇನೆ ಅಂತ ಹೇಳಿದರು. ಯಾರನ್ನು ಕೆಲಸದಲ್ಲಿ ನಾವು ಎಳೆದುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲಲ್ಲ, ಅವರು ನಮ್ಮ ಮನವಿಗೆ ಸ್ಪಂದನೆ ಮಾಡ್ತಾ ಇದೆ. ನಾವು ಕರೆದಾಗ ಓಡಿಕೊಂಡು ಬರ್ತಾರೆ ಪಾಪ. ಅಂತ ಗ್ರೂಪ್ ಸಿಕ್ಕುವುದಿಲ್ಲ. ಸಿಕ್ಕೋ ಗ್ರೂಪ್ ಎಲ್ಲ ಸಿಗ್ತದೆ, ಬಿ ಪಾಸಿಟಿವ್ ಎಲ್ಲ ಸಿಗ್ತದೆ. ನೆಗೆಟಿವ್ಸ್ ಗ್ರೂಪ್ ಸಿಕ್ಕುವುದಿಲ್ಲ. ನಿಮಗೆ ಸಹ ಗೊತ್ತಿರಲಿ, ಯಾರಾದರೂ ನೆಗೆಟಿವ್ ಗ್ರೂಪ್ ಇದ್ದರೆ ನಾವು ಈಗಲೇ ಅದನ್ನು ನೋಟ್ ಮಾಡಿರ್ತೇವೆ. ಗೊತ್ತಾಯ್ತಲ್ಲ, ಮಾತನಾಡಿದ್ದು ಜಾಸ್ತಿ ಆಯಿತು. ಇನ್ಶಾಅಲ್ಲಾ ನಿಮ್ಮ ಎಲ್ಲರ ಸಹಕಾರ, ಈ ಮಸೀದಿಯ ಆಡಳಿತ ಮಂಡಳಿಯ ಸಹಕಾರ ಸದಾ ಇರಲಿ. ಇನ್ನು ಮುಂದಕ್ಕೂ ಕೂಡ ಇಂಥ ಕ್ಯಾಂಪನ್ನು ನೀವು ಮಾಡ್ತಾ ಇರಿ. ನಿಮ್ಮ ಹಿಂದೆ ಬೆನ್ನುಲಭಾಗಿ ನಾವು ನಿಲ್ತೇವೆ. ನಮ್ಮ ಮನೆಗೆ ಕೊಂಡೋಗ್ಲಿಕ್ಕಲ್ಲ. ಕೆಲವರು ನಡೆಸ್ತಾರೆ, ಇವರಿಗೆ ಏನೋ ಒಂದು ಲಾಭ ಇರ್ಬೋದು ಅಂತ. ನಮಗೆ ಪರಲೋಕದೊಂದು ಲಾಭಕ್ಕಾಗಿ ಮಾತ್ರ ನಾವು ಈಗ ಕಷ್ಟಪಡ್ತಾ ಇದ್ದೇವೆ. ನಾನು ಒಬ್ಬ ಬಿಸ್ನೆಸ್ ಮ್ಯಾನೆ, ನಾನು ಇದರ ಹಿಂದೆ ಬಂದಿದ್ದೇನೆ ಅಂದರೆ ಇದರಿಂದ ನಮಗೆ ಮನಸ್ಸಿಗೆ ತೃಪ್ತಿ ಇದೆ. ಆ ಕಾರಣಕ್ಕಾಗಿ ಮಾತ್ರ ಈ ಕೆಲಸ ಮಾಡ್ತಾ ಇದ್ದೇವೆ. ಜಾಸ್ತಿ ಮಾತನಾಡಲು ನಾನು ಇಷ್ಟಪಡೋದಿಲ್ಲ. ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿದ ನನಗೆ 2 ಮಾತನಾಡಲು ನೀವು ಅವಕಾಶ ಮಾಡಿಕೊಟ್ಟಂತ ಈ ಊರಿನ ಎಲ್ಲರಿಗೂ
ವಂದನೆಗಳನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಇದೀಗ ನಮ್ಮೊಂದಿಗೆ 2 ಮಾತುಗಳನ್ನು ಆಡಲಿದ್ದಾರೆ ಬದ್ರಿಯಾ ಜುಮಾ ಮಸೀದರ ಅಧ್ಯಕ್ಷರಾದ മുഹമ്മദ് അഷ്റഫ് പഞ്ചവാടി നമ്മൊന്നിಗೆ. ഈ ഒരു പരിപാടി അൽഹംദുലില്ലാ ഇത് ഞങ്ങൾ ഗൾഫ് സമിതി ആളെടുക്ക ഗൾഫിലുള്ള ഞങ്ങളൊരു 63 മെമ്പർമാർ ഇവരായിട്ട് നടക്കുമ്പോൾ ഞങ്ങളിത് പല കാര്യങ്ങൾക്ക് വേണ്ടി ഞങ്ങൾ ബദർ പള്ളിയിലേക്ക് എന്തെങ്കിലും ഒരു പ്രയോജനം ഉണ്ടാവണം എന്നുള്ളൊരു ഉദ്ദേശം കൊണ്ട് ഞങ്ങൾ ഈ കമ്മിറ്റി തുടങ്ങിയത്. ഈ ഗ്രൂപ്പ് ഒരു ബിൽഡിങ്ങിന് വേണ്ടിയിട്ട് ഒരു സംഖ്യ ഞങ്ങൾ കൊടുത്തു. അൽഹംദുലില്ലാ ഇനി ഒരു പുതിയ ഒരു കമ്മിറ്റി തുടങ്ങി. എന്നിട്ട് ഇൻഷാ അല്ലാഹ് ഒരു 6 മാസം കഴിഞ്ഞതിന് ശേഷം പള്ളിയിലേക്കുള്ള ഒരു ടോയ്ലറ്റിൻ്റെ കാര്യത്തിന് വേണ്ടിയിട്ട് ഞങ്ങളിങ്ങനെ ഇറങ്ങിക്കൊണ്ടിരിക്കുന്ന സമയത്താണ് ഞങ്ങളുടെ ഈ ഗൾഫ് സമയത്തിലുള്ള ഒരു മെമ്പർ ആസിഫ് എന്ന് പറയുന്നവൻ, പക്ഷേ അയാളെ ഞാൻ കണ്ടിട്ടില്ല, വോയിസ് മെസ്സേജിലാണ് എപ്പോഴും ഞങ്ങൾ സംസാരിക്കുന്നതും ഞങ്ങളുള്ള ചർച്ചകൾ ചെയ്യുന്നതും. ആ ആസിഫ് എന്നവൻ നല്ലൊരു ചർച്ച ചെയ്ത് ഈ ഗൾഫ് സമയത്തിനുള്ളതായിട്ട് ഒരു രക്തദാന ഒരു പരിപാടി ഞങ്ങൾ ചെയ്യുന്നുണ്ട് എന്നുള്ളൊരു ചർച്ചയിൽ അദ്ദേഹം വന്നു. അവരൊന്നിച്ചിട്ട് ഒരു ആരിഫ് എന്ന് പറയുന്ന ആളും, അയാൾ ഗൾഫിലല്ല ഇവിടെ ആയിരിക്കണം, കണ്ടിട്ടില്ല. നല്ലൊരു ചർച്ചയാണ് അദ്ദേഹം ഞങ്ങളെ ഈ ഗൾഫ് സമയത്തിലേക്ക് കൊണ്ടുവന്നത്. ആ സമയത്ത് ഞങ്ങളെല്ലാവരും കൂടിയിട്ട് ഇപ്പോൾ ആസിഫിനെ സപ്പോർട്ട് ചെയ്ത് ഇൻഷാ അല്ലാഹ് അതിനെ മുമ്പോട്ട് കൊണ്ടുപോകാനുള്ളൊരു അവസരം ഞങ്ങൾ ചെയ്തു. അൽഹംദുലില്ലാ നല്ലൊരു പ്രവർത്തനം. എല്ലാ സമയത്തും ഇതിനു വേണ്ടി ഏത് ചർച്ചയിലും ഈ പരിപാടിക്ക് വേണ്ടി ഈ 1 മാസം കൊണ്ട് അവൻ വല്ലാത്തൊരു കഷ്ടപ്പെട്ട് വല്ലാത്തൊരു ചർച്ച ചെയ്തുകൊണ്ടിരിക്കുന്ന ഈ വിഷയത്തിന് വേണ്ടിയിട്ട് എപ്പോഴും അതിനു വേണ്ടിയിട്ട് തന്നെ ഏത് വിഷയം പറഞ്ഞാലും ഈ ഗൾഫ് സമയത്തിൻ്റെ ഈ രക്തദാനത്തിൻ്റെ കാര്യങ്ങൾ പറഞ്ഞുകൊണ്ടിരിക്കുമ്പോൾ ഞങ്ങൾ അൽഹംദുലില്ലാ അതിന് വേണ്ടിയിട്ട് എല്ലാ കാര്യങ്ങളും ചെയ്തു കൊടുക്കണം എന്നുള്ളൊരു ഉദ്ദേശം കൊണ്ട് ഗൾഫ് സമയത്ത് ബദരിയ ജുമാ മസ്ജിദിൻ്റെ ഈ ഒരു ചെറിയൊരു ഗ്രൂപ്പ് അൽഹംദുലില്ലാ അതിന് വേണ്ടി പുറത്തപ്പെട്ടു. എല്ലാവരും ഈ ഗൾഫ് സമയത്തിന് വേണ്ടി നിങ്ങളെല്ലാവരും പ്രാർത്ഥിക്കണം. കാരണം ഗൾഫിലുള്ള ആൾക്കാരുടെ അവസ്ഥ എല്ലാവർക്കും അറിയുന്നതാണ്. എന്നിട്ട് പോലും ഈ സമയത്ത് ഈ കൊറോണ ഈ സമയത്ത് പോലും ജോലിയില്ലാതെ പല കഷ്ടപ്പെട്ട് നിൽക്കുന്ന ഈ സമയത്ത് പോലും ഇങ്ങനെയുള്ള കാര്യത്തിന് വേണ്ടി പെട്ടെന്ന് അവർ റെഡിയായിട്ട് നിൽക്കുന്ന ഈ സമയത്തിന് വേണ്ടി നിങ്ങളെല്ലാവരും ഞങ്ങൾക്ക് വേണ്ടി പ്രാർത്ഥിക്കുക. ഇതിന് പ്രവർത്തിക്കുന്നവർക്കും ഇതിന് ചെയ്യുന്നവർക്കും അല്ലാഹു സുബ്ഹാനഹു വ തആല ഈ ബദരീങ്ങളെ ബർക്കത്ത് കൊണ്ട് ഖൈറും ബർക്കത്തും റഹ്മത്തും നൽകട്ടെ. ഇതിനു വേണ്ടി ഇനി നല്ലോണം പ്രവർത്തിക്കാൻ വേണ്ടിയും അള്ളാഹുവിൻ്റെ പൊരുത്തത്തോടു കൂടി മുമ്പോട്ട് കൊണ്ടുപോകാനുമുള്ള ഭാഗ്യം അള്ളാഹു ഞങ്ങൾക്ക് എല്ലാവർക്കും നൽകണം എന്നുള്ള പ്രാർത്ഥനയോട് കൂടി ഇതിനു വേണ്ടി സംസാരിക്കാൻ സൗകര്യം തന്ന ഇവർക്ക് നല്ലൊരു നന്ദി പറഞ്ഞുകൊണ്ട് ഞാൻ നിർത്തുന്നു. അസ്സലാമു ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಕಾರಣ ನಮ್ಮ ಶರೀರದಿಂದ ಒಂದು ರಕ್ತವನ್ನು ಮತ್ತೊಬ್ಬರಿಗೆ ದಾನ ಮಾಡುವುದು ಎಂಬುದು ಅತ್ಯಂತ ಒಂದು ಪುಣ್ಯದಾಯಕ ವಿಷಯವಾಗಿದೆ. ಒಂದು ಉದಾಹರಣೆಯಾಗಿ ನಾನು ಹೇಳ್ತೇನೆ, ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಒಂದು ಜೀವವನ್ನು ಕೊಲ್ಲುವುದು ಅದು ತಪ್ಪಾಗಿದೆ. ಒಂದು ಜೀವವನ್ನು ಕೊಂದರೆ ಅದಕ್ಕೆ ಪನಿಷ್ಮೆಂಟ್ ಆಗಿ ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಅವನಿಗೆ ಶಿಕ್ಷೆ ನೀಡುವುದು, ಅವನನ್ನು ಕೊಲ್ಲಬೇಕು ಎಂಬುದಾಗಿದೆ. ಇದರ ಕಾರಣ ಅಲ್ಲಾಹನು ವಿವರಿಸುವುದು, ಅವನನ್ನು ಕೊಂದರೆ ಇಲ್ಲಿ ಹಲವಾರು ಜೀವಗಳನ್ನು ಉಳಿಸಲು ಸಾಧ್ಯವಿದೆ ಎಂಬುದಾಗಿದೆ. ಆದ್ದರಿಂದ ನಾವು ಮಾಡುವಂತಹ ಈ ರಕ್ತದಾನ ಹಲವಾರು ಜೀವಗಳನ್ನು ಉಳಿಸುವಂತಹ ಒಂದು ಪುಣ್ಯದಾಯಕವಾಗಿದೆ. ಅಲ್ಲಾಹನ ಪರಿಶುದ್ಧ ಕುರ್ಆನ್ನಲ್ಲಿ ಆ ಕಾರಣ ಹೇಳಿ ಒಂದು ಜೀವವನ್ನು ಉಳಿಸುವುದರಿಂದ ಹಲವಾರು ಜೀವವನ್ನು ಉಳಿಸುವುದರಿಂದ ಒಬ್ಬನನ್ನು ಕೊಂದಾದರೂ ಸರಿ ಎಂಬ ಒಂದು ಇಸ್ಲಾಮಿಕ್ ರಾಷ್ಟ್ರದ ಒಂದು ಸಂದೇಶವನ್ನು ನಮ್ಮ ಈ ಸಮಿತಿಯವರು ಇಲ್ಲಿ ನಮಗೆ ನಡೆಸಿಕೊಡ್ತಿದ್ದಾರೆ. ಎಂದರೆ ನಮ್ಮ ಒಂದು ರಕ್ತದ ಹನಿಯನ್ನು ಮತ್ತೊಬ್ಬರಿಗೆ ದಾನ ಮಾಡಿ ಅವನನ್ನು ಜೀವವನ್ನು ಉಳಿಸುವುದು ಅತ್ಯಂತಹ ಒಂದು ಪುಣ್ಯದಾಯಕ ವಿಷಯವಾಗಿದೆ ಎಂಬುದರಲ್ಲಿ ನಮಗೆ ಸಂದೇಹವಿಲ್ಲ. ಅಲ್ಲಾಹನು ಈ ಮಹತ್ ಕಾರ್ಯವನ್ನು ಅವನು ಕಬೂಲ್ ಮಾಡಲಿ, ಅಲ್ಲಾಹನು ಸ್ವೀಕರಿಸಲಿ. ಆಖಿರದಲ್ಲಿ ನಮ್ಮೆಲ್ಲರಿಗೂ ಅಲ್ಲಾಹು ಸ್ವರ್ಗ ನೀಡಿ ಅನುಗ್ರಹಿಸಲಿ. ನಮ್ಮೊಟ್ಟಿಗೆ ಇರುವ ಎಲ್ಲ ಗಲ್ಫ್ ಸಮಿತಿಯವರಿಗೆ ಅಲ್ಲಾಹು ಆಫಿಯತ್ತು ಇರುವಂತಹ ದೀರ್ಘಾಯುಷ್ಯವನ್ನು ನೀಡಿ ನಮ್ಮ ನಾಡಿಗೆ ಬಂದು ಸಹಕರಿಸಲು ಅಲ್ಲಾಹು ತೌಫೀಕ್ ನೀಡಲಿ ಎಂದು ಮಾತನ್ನು ಹೇಳುತ್ತಾ ಆಶಂಸಾ ಭಾಷಣಕ್ಕಾಗಿ
ಕರೆದ ನಮ್ಮ ಈ ಸಮಿತಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಹರೇಕಳ ಗ್ರಾಮ ಪಂಚಾಯತ್ ಇದರ ಸದಸ್ಯರಾದ ಅಬ್ದುಲ್ ಮಜೀದ್ ಎಂಪಿ ರವರನ್ನು ಕೋಡಿಯಂಗೆ ಸ್ವಾಗತಿಸಲಾಯಿತು. ವರಹಮತುಲ್ಲಾಹಿ ಬರಕಾತು. ಗಲ್ಫ್ ಸಮಿತಿ ಮತ್ತು ನಮ್ಮ ಬದ್ರಿಯಾ ಜುಮಾ ಮಸೀದಿ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವ ಸಾರ್ವಜನಿಕ ರಕ್ತದಾನ ಶಿಬಿರ, ಇದರಲ್ಲಿ ಪಾಲ್ಗೊಂಡ ಎಲ್ಲರಿಗೂ ನಮ್ಮ ಬದ್ರಬಲ್ಲಿ ಕರಾಮತ್ತಿನಿಂದ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಆಫಿಯತ್ ನೀಡಲಿ ಎಂದು ನಾನು ಚಿಕ್ಕ ಚುಟುಕು ಮಾತನ್ನು ಹೇಳಿಕೊಂಡು ರಿಜ್ವಾನ್ ಖಂಡಿಗ, ನಮ್ಮ ಜಮಾತ್ ಅಧ್ಯಕ್ಷರಾದ ಮೊಹಮ್ಮದ್ ಅಶ್ರಫ್ ಪಂಜಮಾಡಿ ಅವರಿಗೆ ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್, ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಮೊಹಮ್ಮದ್ ರಫೀಕ್ ಆರಡ್ಕ ಇವರಿಗೆ, ಮೊಹಮ್ಮದ್ ಮುಸ್ತಫಾ ಪಂಜಮಾಡಿ, ಇಲ್ಯಾಸ್ ಹರೇಕಲ ಇವರಿಗೂ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿ. ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್, ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಬದ್ರುದ್ದೀನ್ ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿ. ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್, ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ನಮ್ಮೊಂದಿಗೆ ಸಹಕರಿಸಿದ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇವರಿಗೆ ಒಂದು ಸ್ಮರಣಿಕೆಯನ್ನು ನೀಡಲಿದ್ದಾರೆ. ನಜೀರ್ ಹುಸೇನ್ ಇದರ ನಿರ್ವಾಹಕರು ಈಗ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್, ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್, ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್, ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಹೊಟ್ಟೆ ತುಂಬ ತಿಂದುಂಡವನಿಗೆ ಕಾರ್ಯಕ್ರಮದ ಕೊನೆಯದಾಗಿ ಸ್ವೀಟ್ ಕೊಡುವ ಪದ್ಧತಿ, ಲೈಮ್ ಟೀ ಕೊಡುವ ಪದ್ಧತಿ, ಅದೇ ರೀತಿ ಎಲ್ಲ ಗಣ್ಯರ ಭಾಷಣದ ಕೊನೆಯ ಹಂತವಾಗಿ ಒಂದು ಸ್ವೀಟ್ ಕೊಡುವಂತ ಇದ್ದೇವೆ. ಧನ್ಯವಾದ ಸಮರ್ಪಣೆ. ಈ ಒಂದು ಸುಂದರವಾದಂಥ ಕಾರ್ಯಕ್ರಮದಲ್ಲಿ ನಿಜಕ್ಕೂ ಈ ಪರಿಸರದಲ್ಲಿ ಬದ್ರಿಯಾ ಜುಮಾ ಮಸೀದಿ ರೀತಿ BJM ನಿಜಕ್ಕೂ ಬಹಳಷ್ಟು ಯಶಸ್ವಿಯಾದಂಥ ಕೆಲಸವನ್ನು ಮಾಡಿದೆ ಅಂತ ಎಂದರೆ ತಪ್ಪಾಗಲಿಕ್ಕಿಲ್ಲ. ಮಂಗಳೂರಿನ ವಿವಿಧ ಆಸ್ಪತ್ರೆಗಳಲ್ಲಿ ರಕ್ತದ ಕೊರತೆ ಬಹಳಷ್ಟು ಕಾಡ್ತಾ ಇರುವಾಗ ಈ ಪರಿಸರದ ಇಬ್ಬರು ಸಹೋದರರು ನಮ್ಮ ಗಲ್ಫ್ ಅಡ್ಮಿನ್ಗಳಿದ್ದಾರೆ. ಆಸಿಫ್ ಆಲಡ್ಕ ಕಾರ್ಯನಿರ್ವಾಹಕರು ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ, ಆರಿಫ್ ಹರೇಕಲ ಕಾರ್ಯನಿರ್ವಾಹಕರು ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ. ನಾವು ವಾಟ್ಸಪ್ನಲ್ಲಿ ಚರ್ಚೆ ಮಾಡ್ತಾ ಇರುವಾಗ ನಮ್ಮೂರಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸೋಣ, ಖಂಡಿತವಾಗಿ ಅಲ್ಲಿ ರಕ್ತವನ್ನು ನೀವು ಪಡೆಯಬಹುದು ಎಂಬುದು ಖಂಡಿತವಾಗಿಯೂ BJM ಗಲ್ಫ್ ಸಮಿತಿಗೂ ಬದ್ರಿಯಾ ಜುಮಾ ಮಸೀದಿ ಆಲಡ್ಕದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಭಾಳಷ್ಟು ಹೃದಯಸ್ಪರ್ಶಿಯಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ. ನಿಜಕ್ಕೂ ಸಾರ್ವಜನಿಕ ಈ ಬೃಹತ್ ರಕ್ತದಾನ ಶಿಬಿರದಲ್ಲಿ ಈ ಸುಂದರ ಸಮಾರಂಭದ ವೇದಿಕೆಯಲ್ಲಿ ಸಮಾರಂಭದ ಉದ್ಘಾಟಕರಿಗೂ ಗಣ್ಯ ಅತಿಥಿಗಳಿಗೂ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ
ದಯವಿಟ್ಟು ನಮ್ಮ ಒಂದು ಮನವಿ ಕೂಡ ಇದೆ, ನಾವು ಅದಕ್ಕೆ ನಿರಂತರವಾಗಿ ಸ್ಪಂದನೆಯನ್ನ ಮಾಡಬೇಕು. ನಿಜಕ್ಕೂ ಆತ್ಮೀಯತೆಯ ಆಧಾರ ನಮ್ಮ ಈ ಪ್ರೀತಿ ಯೂಟಿ ಖಾದರ್ ಬಳಿವರಿಯದ ಜನ ಸೇವಕ ಸನ್ಮಾನ್ಯ ಯೂಟಿ ಖಾದರ್ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತು ಶುಭವನ್ನ. ಇತರ ಸಂಸ್ಥೆಗಳಲ್ಲಿ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಮತ್ತು ಬದ್ರಿಯ ಜುಮಾ ಮಸೀದ್ ಹಾಗೂ ಗಲ್ಫ್ ಸಮಿತಿ ಆಲಡ ಇದರ ಏರ್ಪಡಿಸಲ್ಪಟ್ಟಂತಹ ಈ ಒಂದು ರಕ್ತದಾನ ಶಿಬಿರದ ಅರ್ಥಪೂರ್ಣ ಸಮಾರಂಭವನ್ನು ಏರ್ಪಡಿಸಿರುವಂತಹ ಬದ್ರಿಯ ಜುಮಾ ಮಸೀದಿನ ಅಧ್ಯಕ್ಷರು ಗೌರವರಾಗಿರುವಂತಹ ಅಶ್ರಫ್ ಅವರೇ, ಇದರ ಅಧ್ಯಕ್ಷರು ಸದಸ್ಯರನ್ನು ಈ ಊರವನ್ನು ಅಧ್ಯಕ್ಷರನ್ನು ವಿಶೇಷ ಶುಭಾಶಯ ಸಲ್ಲಿಸುತ್ತೇನೆ. ಈ ಒಂದು ಪ್ರದೇಶದಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಈ ಪ್ರದೇಶದ ಜನರು ನಿಂತುಕೊಂಡು ಸರ್ವೋತ್ತಮ ಸಹಕಾರ ಮಾಡಿದ ಕಾರಣ ಇಷ್ಟೆಲ್ಲ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗಿದೆ. ಇಲ್ಲಿ ತಂದ ಅತ್ಯುತ್ತಮವಾದ ಸಂದೇಶವನ್ನು ಹೇಳಿದ್ರೆ ಎಲ್ಲ ಹಿರಿಯರ ಮತ್ತು ಒಳ್ಳೆಯ ಮಾರ್ಗದರ್ಶನದಲ್ಲಿ ನಮ್ಮ ಯುವಕರು ಮುಂದೆ ಹೋದಾಗ ಅತ್ಯುತ್ತಮವಾದ ಪ್ರದೇಶವಾಗಿ ಆಗಿರುವ ಜನಜಾಗೃತಿ ಹಮ್ಮಿಕೊಂಡು ಜಿಲ್ಲೆ ಮತ್ತು ರಾಜ್ಯದ ಹೆಸರು ಪಡೆದಂತಹ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇವರ ಸಹಯೋಗದಲ್ಲಿ ಇವತ್ತು ರಕ್ತದಾನ ಶಿಬಿರ ಹಮ್ಮಿಕೊಂಡು ಈ ಒಂದು ವಠಾರದವರೇ ಸುಮಾರು 105ಕ್ಕಿಂತ ಒಂದು ರಕ್ತದಾನವಾದರೆ ದೊಡ್ಡ ಮಟ್ಟದ ದಾಖಲೆ ಬಯಸ್ತೇನೆ. ಬಹುಶಃ ಬ್ಲಡ್ ಹೆಲ್ತ್ ಕೇರ್ ಅವರು ಬಹಳಷ್ಟು ಕಡೆ ಮಾಡಿರ್ಬೋದು. ಅದಿಷ್ಟು ಉತ್ಸಾಹದ ಯುವಜನಾಂಗ ಮತ್ತು ಸಂಘಟಕರು ಬಹಳ ಕ್ಯಾಂಪ್ ಆದ ಕಾರಣ ಇದು ದೊಡ್ಡ ಮಟ್ಟದ ಅತ್ಯಂತ ಸಂತೋಷದ ವಿಚಾರ. ನಿಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ಸಂಘಟನೆ ಮಾಡಿದಂಥ ನಮ್ಮ ಜುಮಾ ಅಧ್ಯಕ್ಷರಿಗೂ ಸಮಿತಿಯ ಸರ್ವ ಸದಸ್ಯರಿಗೂ ಗ್ರಾಮ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಹಾಗೂ ಸಹಕಾರ ಕೊಟ್ಟಂತ ನಮ್ಮ ಬ್ಲಡ್ ಹೆಲ್ತ್ ಕೇರ್ ಮತ್ತು ಜನಪ್ರಿಯ ಸಂಸ್ಥೆಗಳು ಕೂಡ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿ ಇಂಥ ಬೆಳವಣಿಗೆ ಮುಂದೆ ಕೂಡ ಆಗಲಿ ಅಂತ ಹೇಳಿ ನಿಮಗೆಲ್ಲ ನಾನು ಶುಭಾಶಯ ನಾನು ಇವತ್ತು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸೊ ಆರೋಗ್ಯ ಬಂದಂಥ ಸಂದರ್ಭದಲ್ಲಿ ಬ್ಲಡ್ ಹೆಲ್ತ್ ಕೇರ್ ಒಂದು ಮನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದು ಅವರ ಸಂಸ್ಥೆಗೆ ಬಹುಶಃ ಇವತ್ತು ತುರ್ತು ಸೇವೆಯನ್ನು ಒದಗಿಸಿಕೊಡ್ಬೇಕಂತ ಕೇಳಿಕೊಂಡು ಉತ್ತಮವಾದ ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿ ಯಾವ ರೀತಿ ನಮಗೆ ಸಹಕಾರ ಮಾಡುವಂಥ ಆಲೋಚನೆ ಮಾಡಿ ಚರ್ಚೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಬಹುಶಃ ಆ ಒಂದು ಪ್ರಾರ್ಥನೆ ಖಂಡಿತವಾಗಿ ನಾವು ಮಾಡ್ಕೊಂಡು ಹೇಳಲಿಕ್ಕೆ ನಾನು